ಮೂಡಬಿದ್ರೆಯಲ್ಲಿರುವ ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾಗೆ ಭೇಟಿ ನೀಡಿದ ಘಾನಾ ಇಂಡಿಯಾ ಟ್ರೇಡ್ ಅಡ್ವೈಸರಿ ಚೇಂಬರ್ನ ಪ್ರತಿನಿಧಿಗಳನ್ನು ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಮತ್ತು ಪಂಡಿತ್ ಹೆಲ್ತ್ ರೆಸಾರ್ಟ್ನ ಮುಖ್ಯ ಪ್ರವರ್ತಕರಾದ ಲಾಲ್ ಗೋಯಲ್ ಅವರು ಸ್ವಾಗತಿಸಿದರು. ಈ ನಿಯೋಗದಲ್ಲಿ ಚೇಂಬರ್ನ ಅಧ್ಯಕ್ಷರಾದ ಡೊಮಿನಿಕ್ ಓಟುರೋ ಅಂಟ್ವಿ ನೇತೃತ್ವವನ್ನು ವಹಿಸಿದ್ರು. ಈ ನಿಯೋಗವು ತರಬೇತಿ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇತ್ಯಾದಿಗಳ ಬಗ್ಗೆ ಅಧ್ಯಯನ ನಡೆಸಿದ್ದು 3 ದಿನಗಳ ಕಾಲ ಮಂಗಳೂರಿನಲ್ಲಿ ಅಧ್ಯಯನವನ್ನು ನಡೆಸಲಿದ್ದಾರೆ. ನಿಯೋಗದಲ್ಲಿ ದಕ್ಷಿಣ ಆಫ್ರಿಕಾ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕರಾದ ಎಂಎಸ್ ಜೆನಿಫರ್ ಸೇಂಟ್ ಅಕ್ವೆ, ಘಾನಾದ ಪೆಂಟಕೋಸ್ಟ್ ವಿಶ್ವವಿದ್ಯಾಲಯ ಕಾಲೇಜಿನ ರೆಕ್ಟರ್ ಧರ್ಮಪ್ರಚಾರಕ ಡಾ ವಾಕರ್ ಡೇನಿಯಲ್ ಓಕೆಯರ್, ದಕ್ಷಿಣ ಆಫ್ರಿಕಾ ವಿಶ್ವವಿದ್ಯಾಲಯದ ಪ್ರಧಾನಾಧಿಕಾರಿ ಗೈ ಮೈಕಲ್ ಪ್ರತಿನಿಧಿಗಳು ನಿಯೋಗದಲ್ಲಿದ್ದರು. ಎನೆಪೋಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಅಬ್ದುಲ್ಲಾ ಕುಂಜಿ, ಎನೆಪೋಯ ವಿಶ್ವವಿದ್ಯಾಲಯದ ಉಪನಿರ್ದೇಶಕರಾದ ಡಾ ಅರುಣ್ ಭಾಗವತ್, ಸಂಯೋಜಕರಾದ ನೆಲ್ವಿನ್ ನೆಲ್ಸನ್ ಅವರು ಮಾರ್ಗದರ್ಶನ ನೀಡಿದರು. ಬ್ಯೂರೋ ರಿಪೋರ್ಟ್ V4 News 24/7 ಮೂಡಬಿದ್ರೆ.